ಮಂಗಳೂರು ಮತ್ತು ಉಡುಪಿಯಲ್ಲಿ ಕಾರ್ಯಾಚರಿಸುತ್ತಿರುವ ಗಿರಿಜಾ ಹೆಲ್ತ್ ಕೇರ್ನ ಮತ್ತೊಂದು ಮಳಿಗೆ ಕುಂದಾಪುರದಲ್ಲಿ ಉದ್ಘಾಟನೆಗೊಂಡಿತು. ಉಡುಪಿಯ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ವತಿಯಿಂದ ಗಿರಿಜಾ ಹೆಲ್ತ್ ಕೇರ್ ಹಾಗೂ ಸರ್ಜಿಕಲ್ಸ್ನ 3ನೇ ಶೋರೂಮ್ ಮತ್ತು ಮೆಡಿಕೇರ್ ಪಾಲಿಕ್ಲಿನಿಕ್ ಕುಂದಾಪುರ ಮುಖ್ಯ ರಸ್ತೆಯ ಪಾರಿಜಾತ ಹೋಟೆಲ್ನ ಎದುರಿನ ಅಥರ್ವ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಗಿರಿಜಾ ಹೆಲ್ತ್ ಕೇರ್ ಅನ್ನ ಬಸ್ರೂರು ಮಹಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರ ಬಿ ಅಪ್ಪಣ್ಣ ಹೆಗ್ಡಿಯವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕುಂದಾಪುರ ಬೆಳೆಯುತ್ತಿರುವ ನಗರ. ಕೇವಲ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಮಾತ್ರವಲ್ಲದೆ ಕುಂದಾಪುರವನ್ನ ಕೇಂದ್ರವಾಗಿಟ್ಟುಕೊಂಡು ಭಟ್ಕಳ, ಹೊಸನಗರ, ತೀರ್ಥಹಳ್ಳಿಯವರೆಗಿನ ಎಲ್ಲಾ ಪ್ರದೇಶದ ಜನರು ಎಲ್ಲಾ ರೀತಿಯ ವೈದ್ಯಕೀಯ ನೆರವಿಗೆ ಕುಂದಾಪುರಕ್ಕೆ ಬರುತ್ತಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿರುವ ಅಗತ್ಯವಾದ ವೈದ್ಯಕೀಯ ಸಲಕರಣೆಗಳನ್ನು ನೇರವಾಗಿ ಮತ್ತು ಪ್ರಾಮಾಣಿಕವಾಗಿ ಸಲ್ಲಿಸುವ ವ್ಯವಸ್ಥೆಯನ್ನ ಗಿರಿಜಾ ಹೆಲ್ತ್ ಕೇರ್ ಸಂಸ್ಥೆ ನೀಡಲು ಮುಂದಾಗಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು, ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕುಂದಾಪುರ ಬೆಳೆಯುತ್ತಿರುವಂತಹ ನಗರ. ಕುಂದಾಪುರದವನ್ನ ಹೊಂದಿ, ಕುಂದಾಪುರ ಕೇಂದ್ರವಾಗಿ ಹೊಂದಿ ಬಹುಶಃ ಇಲ್ಲಿಂದ ಭಟ್ಕಳದವರೆಗೆ, ಹೊಸನಗರದವರೆಗೆ, ತೀರ್ಥಹಳ್ಳಿಯವರೆಗೆ ಈ ಎಲ್ಲ ಪ್ರದೇಶಗಳಿಗೆ, ಕೇವಲ ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳು ಮಾತ್ರವಲ್ಲ, ಈ ಎಲ್ಲ ಪ್ರದೇಶಗಳಿಗೆ ಕೇಂದ್ರ ಕುಂದಾಪುರ. ಎಲ್ಲ ರೀತಿಯ ವೈದ್ಯಕೀಯ ನೆರವಿಗಾಗಿ ಇಲ್ಲಿಗೆ ಧಾವಿಸ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಗತ್ಯ ಇರತಕ್ಕಂಥ ಸಲಕರಣೆಗಳನ್ನು ಈಗಾಗಲೇ ಡಾಕ್ಟರ್ ಭಂಡಾರಿಯವರು ಹೇಳಿದಾಗೆ ಆಕ್ಸಿಡೆಂಟ್ ಆದಾಗ ಅಥವಾ ಇನ್ನಿತರ ಓಲ್ಡ್ ಏಜಿನಿಂದ ಬಂದಿರತಕ್ಕಂಥ ವ್ಯವಸ್ಥೆಯಿಂದ ಅನೇಕ ಸಲಕರಣೆಗಳು ನಮಗೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿಯ ಎವಿ ಬಾಳಿಕಾ ಮೆಮೋರಿಯಲ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪಿವಿ ಭಂಡಾರಿಯವರು, ಕುಂದಾಪುರದಲ್ಲಿ ಇಂತಹ ಶೋರೂಮ್ ಅತ್ಯಂತ ಅವಶ್ಯಕವಾಗಿತ್ತು. ವಯೋವೃದ್ಧರಿಗೆ ರಸ್ತೆ ಅಪಘಾತದಲ್ಲಿ ಅಂಗವೈಕಲ್ಯಗಳು ಉಂಟಾದಾಗ ಅವರಿಗೆ ಬೇಕಾಗುವ ಹಲವು ಸಲಕರಣೆಗಳನ್ನು ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಜನಸ್ನೇಹಿಯಾದ ದರವನ್ನಿಟ್ಟು ಜನರಿಗೆ ಸಹಾಯವಾಗುವ ರೀತಿಯಲ್ಲಿ ವ್ಯವಹಾರವನ್ನ ಮುನ್ನಡೆಸುತ್ತಾರೆ ಎಂಬ ವಿಶ್ವಾಸವಿದೆ. ವೆಟರ್ನರಿ ಉತ್ಪನ್ನ, ಪ್ರಾಣಿಗಳ ಆಹಾರ, ಫಿಸಿಯೋಥೆರಪಿಗೆ ಸಂಬಂಧಪಟ್ಟ ಸಲಕರಣೆಗಳು ಸೇರಿದಂತೆ ನಾನಾ ನಮೂನೆಯ ವಸ್ತುಗಳನ್ನು ಹೊಂದಿರುವ ಒಂದು ಅತ್ಯುತ್ತಮ ಮಳಿಗೆ ಇದಾಗಿ ಹೊರಹೊಮ್ಮುತ್ತದೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದರು. ಈ ಸರಿ ಅಡಿಷನಲ್ ಇದು ಅಂದ್ರೆ ಇವನ್ ಈ ವೆಟರ್ನರಿ ಪ್ರಾಡಕ್ಟ್ಸ್ಗಳು ಮತ್ತೆ ಬೇರೆ ಬೇರೆ ಈ ಆನಿಮಲ್ ಫೀಡ್ಸ್ಗಳು, ಅದು ಅಲ್ಲದೆ ಕೆಲವು ಈ ಎಕ್ಸಸೈಸ್ಗೆ ಸಂಬಂಧಪಟ್ಟಂತ, ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್, ಹೀಗೆ ನಾನಾ ನಮೂನೆಯ ಒಂದು ಇದನ್ನ ಬಹುಶಃ ಕುಂದಾಪುರದಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮ್ಸ್ ಇದಾಗುತ್ತೆ ಅಂತ ಅನ್ಸುತ್ತೆ. ನಾನಂತೂ ಇಷ್ಟು ಇವನ್ ನಮ್ಮ ಉಡುಪಿಯಲ್ಲಿರುವ ಶೋರೂಮ್ಗಿಂತ ಚೆನ್ನಾಗಿದೆ. ಖಂಡಿತವಾಗಿಯೂ ಇವರ ಒಂದು ಬೆಳವಣಿಗೆ ಇನ್ನೂ ಮುಂದುವರಿಯಲಿ, ಇವರಿಗೆ ಒಳ್ಳೆಯದಾಗಲಿ. ಅದು ಕೂಡ ಅವರ ತಾಯಿಯವರ ಹೆಸರಿನಲ್ಲಿ ಈ ಒಂದು ಇದನ್ನು ಏನು ಮಾಡ್ತಾ ಇದ್ದಾರೆ, ಈ ಉದ್ಯಮ ಇನ್ನೂ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಅನುಕೂಲವಾಗುವಂತೆ ಹಾಗೂ ಅವರು ಲಾಭ ಗಳಿಸಿದ್ದನ್ನ ಸಮಾಜಕ್ಕೆ ಒಂದು ದೊಡ್ಡ ಮೊತ್ತವನ್ನೇ ಯಾವಾಗಲೂ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಜಿಲ್ಲಾ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಸದಾಶಿವರಾವ್ ಮೆಡಿಕಲ್ ಪಾಲಿಕ್ಲಿನಿಕ್ ಅನ್ನು ಉದ್ಘಾಟಿಸಿದರು. ಗಿರಿಜಾ ಗ್ರೂಪ್ ಪಾಲುದಾರ ರವೀಂದ್ರ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ಗಿರಿಜಾ ಎಂಟರ್ಪ್ರೈಸಸ್ ಎಂಬ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತಿದ್ದು, ನಂತರ 2 ವರ್ಷಗಳಿಂದ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ತೆರೆಯಲಾಗಿದೆ. ಇದರಲ್ಲಿ ಮೆಡಿಸಿನ್ ಮತ್ತು ಸರ್ಜಿಕಲ್ಸ್ ಎರಡನ್ನ ಹೋಲ್ಸೇಲ್ ಆಗಿ ನೀಡುವಂತದ್ದನ್ನ ಮಾಡಿದ್ದೇವೆ. ಈಗಾಗಲೇ ಉಡುಪಿ ಹಾಗೂ ಮಂಗಳೂರಿನಲ್ಲಿ ಶಾಖೆಗಳನ್ನು ತೆರೆಯಲಾಗಿದ್ದು, ಇದು 3ನೆಯ ಶಾಖೆಯಾಗಿದೆ ಎಂದು ಹೇಳಿದರು. ಡಿಸ್ಟ್ರಿಬ್ಯೂಷನ್ ಹೇಳಿದರೆ ಅದರಲ್ಲಿ ಮೆಡಿಸಿನ್ಸ್ ಆ್ಯಸ್ ವೆಲ್ ಆಸ್ ಸರ್ಜಿಕಲ್ ಎರಡನ್ನು ಹೋಲ್ಸೇಲ್ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದು, ಆನಂತರ ಈ ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ ಅನ್ನುವಂಥದ್ದನ್ನು ನಾವು ರಿಟೇಲ್ ರೂಪದಲ್ಲಿ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಉಡುಪಿ, ಅದೇ ರೀತಿ ಮಂಗಳೂರಿನಲ್ಲಿ ನಮ್ಮ ಶಾಖೆ ಇದ್ದು, ಈಗ ನಾವು ಕುಂದಾಪುರಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು
ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ನೆಲೆಯಲ್ಲಿ ಮಾಡಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಈಗ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಸಂದರ್ಭ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಜಯಕರ್ ಶೆಟ್ಟಿ, ಕಟ್ಟಡ ಮಾಲಕ ಗಣೇಶ್ ನಾಯಕ್, ಕುಂದಾಪುರ ಸಿಟಿ ಜೆಸಿಯ ಸ್ಥಾಪಕಾಧ್ಯಕ್ಷ ಹುಸೇನ್ ಹೈಕಾಡಿ, ಕುಂದಾಪುರ ಕುಂದಗನ್ನಡ ರಾಯಭಾರಿ ಮನು ಹಂದಾಡಿ ಉಪಸ್ಥಿತರಿದ್ದರು. ಸಂದೇಶ್ ಶೆಟ್ಟಿ ಸಲ್ವಾಡೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.